ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್ ಹಲೋ ನಮಸ್ಕಾರ. ಒಂದು ಮನೆಗೆ ದೊಡ್ಡದಾದ ಅಡುಗೆ ಕೋಣೆ ಇಲ್ಲದಿದ್ದರೂ ಪುಟ್ಟದಾದ ಅಡುಗೆ ಕೋಣೆ ಬೇಕೇ ಬೇಕು. ಹಾಗೆ ಹೊಟ್ಟೆ ತುಂಬ ಊಟ ಇಲ್ಲದಿದ್ದರೂ ಹಸಿವು ನೀಗಿಸುವಷ್ಟು ಊಟ ಆದರೂ ನಮಗೆ ಬೇಕೇ ಬೇಕು. ಅದಕ್ಕೆ ಅಲ್ವಾ ಹೇಳೋದು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂತ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಳ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಸ್ಪಂದನ ರುಚಿ ಕಾರ್ಯಕ್ರಮ ಶುರುವಾಗಿದೆ ಅಂತ ಹೇಳಿದ ನಂತರ ಸಿಂಪಲ್ ಊಟಕ್ಕೆ ಜಾಗ ಇದೆಯಾ? ಖಂಡಿತ ಇಲ್ಲ. ಇಲ್ಲಿ ಸ್ಪೆಷಲ್ ಐಟಮ್ಸ್ ಇದೆ ಹವಾ. ಹಾಗಿರುವಾಗ ನಮ್ಮ ಸ್ಪೆಷಲಿಸ್ಟನ್ನು ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಸ್ಪೆಷಲಿಸ್ಟ್ ಅಂತ ಹೇಳಿದ್ದೇನೆ ನಾನು. ಸ್ಪೆಷಲ್ ಐಟಮ್ಸನ್ನು ನೀವು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಮೇಲೆ. ಸೊ ಇವತ್ತು ನಮಗೋಸ್ಕರ ಯಾವ ಸ್ಪೆಷಲ್ ಡಿಶನ್ನು ಮಾಡ್ತೀರಿ ಮ್ಯಾಮ್? ನಾನು ಇವತ್ತು ಮಿನಿ ಪಿಜ್ಜಾ ಬೈಟ್ಸ್ ಮಾಡಿ ಕೊಡ್ತಾ ಇದ್ದೇನೆ. ವಾವ್, ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಂತಹ ಡಿಶ್ ಇದು, ಎಲ್ಲರ ಫೇವ್ರೆಟ್ ಪಿಜ್ಜಾ. ಸೊ ಅದನ್ನು ನೀವು ಮನೆಯಲ್ಲಿ ಹೇಗೆ ಕುಕ್ ಮಾಡ್ತೀರಿ ಅದೇ ರೀತಿ ಕುಕ್ ಮಾಡಿ ನೀವು ನಮಗೆ ಹೇಳ್ಕೊಡ್ತೀರಿ. ಸೊ ರೆಡಿನಾ ಮ್ಯಾಮ್? ಎಸ್, ನಾನು ಎಸ್. ಓಕೆ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನೋಡುವ. ಮಿನಿ ಪಿಜ್ಜಾ ಬೈಟ್ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ ಮೈದಾ ಹಿಟ್ಟು, ಓಕೆ, ಸಕ್ಕರೆ, ಇನ್ಸ್ಟೆಂಟ್ ಡ್ರೈ ಈಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಪನೀರ್, ಆನಿಯನ್, ಕ್ಯಾಪ್ಸಿಕಮ್, ಮೋಜರೆಲ್ಲಾ ಚೀಸ್ ಅಥವಾ ಪಿಜ್ಜಾ ಚೀಸ್ ಅಂತಾನು ಹೇಳ್ತಾರೆ. ಇದು ಪಿಜ್ಜಾ ಸಾಸ್ ಕೀರ್ತಿ. ಟೊಮ್ಯಾಟೊ, ಚಿಲ್ಲಿ ಫ್ಲೇಕ್, ಆರಿಗ್ಯಾನೋ ಹಾಗೂ ಬ್ಲ್ಯಾಕ್ ಆಲಿವ್ಸ್. ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಕುಕ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ರೆ ಕುಕ್ ಶುರು ಮಾಡೋಣ. ಸ್ಟಾರ್ಟ್ ಮಾಡುವನಾ? ಓಕೆ. ಈಗ ನೋಡಿ ಕೀರ್ತಿ, ಇದು 1 ಸ್ಪೂನ್ ನಷ್ಟು ಸಕ್ಕರೆ ಇದೆ ಇದರಲ್ಲಿ. ಇದಕ್ಕೆ ನಾನು ಡ್ರೈ ಈಸ್ಟ್ ಅನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ ನಷ್ಟು ಡ್ರೈ ಈಸ್ಟ್ ಇದೆ. ಇದನ್ನ ನಾನು ಮಿಕ್ಸ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್, ಸ್ವಲ್ಪ ವಾರ್ಮ್ ಬೇಕು. ಯಾಕಂದ್ರೆ ಡ್ರೈ ಈಸ್ಟ್ ಕೂಡಲೇ ಆಕ್ಟಿವೇಟ್ ಆಗ್ತದೆ ನಾವು ನೀರಲ್ಲಿ ಕಲಸಿದ ತಕ್ಷಣ. ಇದು ಹಿಟ್ಟು ನೆಡ್ ಮಾಡುವಾಗ ನಾವು ಇದನ್ನ ಹಾಕೊಳ್ಬೇಕು. ಇದು ಈ ತರ ಮಾಡಿಟ್ಟು ನಾವು ಅಟ್ಲೀಸ್ಟ್ 20 ಮಿನಿಟ್ಸ್ ಆದ್ರೂ ಸೈಡ್ ಗೆ ಇಡಬೇಕು. ಅಂದ್ರೆ ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕು. ನೀವು ಪಿಜ್ಜಾ ಏನಾದ್ರೂ ಟ್ರೈ ಮಾಡಿದೀರಾ ಕೀರ್ತಿ ಮನೆಯಲ್ಲಿ? ಖಂಡಿತ ಮಾಡ್ಲಿಲ್ಲ, ಅಂತ ರಿಸ್ಕ್ ನಾವು ತಗೊಳ್ಳಿಲ್ಲ. ಇನ್ಮೇಲಿಂದ ಮಾಡ್ಕೊಳ್ಳಿ ಖಂಡಿತ. ಓಕೆನಾ? ನಾನು ತುಂಬಾ ಈಸಿ ಸ್ಟೆಪ್ಸ್ ಇಂದ ನಿಮ್ಗೆ ಯಾವ ತರ ಮಾಡೋದು ಅಂತ ಕಲ್ಸ್ಕೊಡ್ತೇನೆ. ಪಿಜ್ಜಾ ಅಂತ ಹೇಳಿದ್ರೆ ಒಂದು ಒಪಿನಿಯನ್ ಇರ್ತದಲ್ಲ, ನಮ್ಗೆ ಅದೆಲ್ಲ ಬೇಡಪ್ಪ, ರೊಟ್ಟಿ ಇದೆ ಮನೆಯಲ್ಲಿ, ಚಪಾತಿ ಇದೆ, ಪಿಜ್ಜಾ ಎಲ್ಲ ಯಾಕೆ ಅಂತ ಒಂದು ಥಿಂಕಿಂಗ್ ಇರ್ತದೆ. ಆ್ಯಂಡ್ ಅದು ನಮ್ಮ ಈಗಿನ ಟ್ರೆಂಡಲ್ಲಿ ಈಗಿನ ಯುವ ಜನತೆಗೆ ಏನಿರ್ತದೆ, ಪಿಜ್ಜಾ ಅಂತ ಹೇಳಿದರೆ ಪಂಚಪ್ರಾಣ ಆಗಿರ್ತದೆ. ಆ್ಯಂಡ್ ಮನೇಲಿ ಎಷ್ಟೇ ಹೇಳಿದ್ರು ಪಿಜ್ಜಾ ಮೇಲಿರುವಂತಹ ಮೋಹ ಕಡಿಮೆ ಆಗೋದೇ ಇಲ್ಲ. ಸೊ ಹಾಗಿರುವಾಗ ಮನೆಯಲ್ಲೇ ಕುಕ್ ಮಾಡಿದ್ರೆ ಆಯ್ತಲ್ಲ, ಇಬ್ಬರಿಗೂ ಸಮಾಧಾನ ಆದಾಗೆ, ಮನೆಯವ್ರಿಗೂ ಹಾಗೆ ಮಕ್ಳಿಗೂ ಕೂಡ. ನಮ್ಗೆ ಅದನ್ನ ನೋಡುವಾಗ ಯಾಕಪ್ಪ ಕಷ್ಟ ಅಲ್ಲ ಪಿಜ್ಜಾ ಮಾಡೋದು, ಅದರ ಬೇಸ್ ರೆಡಿ ಮಾಡ್ಕೊಳ್ಬೇಕು, ಟಾಪಿಂಗ್ಸ್ ಹಾಕ್ಬೇಕು. ಆದ್ರೆ ನಾನು ಇವತ್ತು ನಿಮ್ಗೆ ಅದನ್ನ ತುಂಬಾ ಸುಲಭವಾಗಿ ಮಾಡುವ ವಿಧಾನವನ್ನ ತೋರಿಸ್ಕೊಡ್ತೇನೆ, ಆಯ್ತಾ? ಮೊದಲು ನಾವು ಹಿಟ್ಟನ್ನ ನೆಡ್ ಮಾಡುವನಾ? ನಾನು ಆಲ್ರೆಡಿ ಡ್ರೈ ಈಸ್ಟ್ ಅನ್ನು ಆಕ್ಟಿವೇಟ್ ಆಗ್ಲಿಕ್ಕೆ ಇಟ್ಟಿದ್ದೇನೆ ಕೀರ್ತಿ, ಅದನ್ನ ಯೂಸ್ ಮಾಡ್ಕೊಳ್ತೇನೆ. ನೋಡಿ, 1 ಬೌಲ್ ನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ಮಾತ್ರ ಆಪ್ಷನ್ ಇಲ್ಲ, ಮೈದಾ ಹಿಟ್ಟನ್ನೇ ನಾವು ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ? ನೋಡಿ, ಆಫ್ಟರ್ 20 ಮಿನಿಟ್ಸ್ ಈ ತರ ಆಗ್ತದೆ ಕೀರ್ತಿ. ಯಾವ ತರ ಫ್ಲಫಿ ಆಗಿದೆ ನೋಡಿ ಇದು. ಸ್ವಲ್ಪ ಬಿಸಿಯಾದ ನೀರಿನಲ್ಲಿ ಕಲಸಿ ಇಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸಣ್ಣದಾಗಿ ಒಂದು ಮಿಕ್ಸ್ ಕೊಟ್ಟು ಮತ್ತೆ ನೀರನ್ನ ಬೇಕಿದ್ದಷ್ಟೇ ಪ್ರಮಾಣದಲ್ಲಿ ಹಾಕೊಂಡು ಕಲ್ಸ್ಕೊಳ್ವಾ, ಆಯ್ತಾ? ಪ್ರತಿಯೊಂದು ಡಿಶನ್ನು ನೀವು ಮನೆಗೆ ಹೋಗಿ ನಾನು ಯಾಕೆ ಮಾಡಬಾರ್ದು ಅಂತ ನಿಮಗೆ ನೀವು ಚಾಲೆಂಜ್ ಹಾಕೊಂಡು ರೆಡಿ ಮಾಡ್ತೀರಿ. ಆ್ಯಂಡ್ ಹಾಗಾಗಿ ನಿಮ್ಮ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ, ಹೊರಗಡೆ ಹೋಗಿ ತಿನ್ನುವ ಅಮ್ಮ ಅಂತ ಹೇಳುವ ಅವಶ್ಯಕತೆನೇ ಇಲ್ಲ.
ಯಾಕಂತ ಹೇಳಿದ್ರೆ ನಾನೇ ಕುಕ್ ಮಾಡ್ತೇನೆ ಮನೆಯಲ್ಲೇ ಇರಿ ಅಂತ ಹೇಳುವ ಆನ್ಸರ್ ನಿಮ್ಮಲ್ಲಿ ಯಾವಾಗ್ಲೂ ರೆಡಿ ಆಗಿರ್ತದೆ. ಅದು ಈ ಕೊರೋನಾ ಬಂದಾಗ ಏನಾಯ್ತಂದ್ರೆ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಆಪ್ಷನ್ ಇರ್ಲಿಲ್ಲ ಅಲ್ಲ. ಹೌದು ಹೌದು. ಸೊ ಆಗ ನಾನು ಆ ಟೈಮಲ್ಲಿ ಕೆಲವೆಲ್ಲ ಹೊಸ ಹೊಸ ಡಿಶ್ಗಳನ್ನ ತುಂಬಾ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡೆ. ಎಸ್, ಕೆಲವೊಂದು ಪರಿಸ್ಥಿತಿ ನಮ್ಗೆ ಕಲಿಸ್ಕೊಡ್ತದೆ. ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ನೆಡ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಎಣ್ಣೆಯನ್ನು ಬೇಕಾದ್ರೂ ಹಾಕೊಳ್ಬಹುದು, 1 ಸ್ಪೂನ್ ಅಷ್ಟು. ಓಕೆ, ನಾಟ್ ನೆಸೆಸರಿ, ಆಪ್ಷನಲ್. ಓಕೆ, ಬೇಕಿದ್ರೆ ಆಡ್ ಮಾಡ್ಕೊಳ್ಬಹುದು ಅಷ್ಟೇ. ಪಿಜ್ಜಾ ಆಕ್ಚುಲಿ ಹೆವಿ ಆದ ಫುಡ್. ಚೀಸ್ ಅನ್ನ ಆಡ್ ಮಾಡ್ತೇವಲ್ಲ, ಸೊ ಯಾವಾಗ್ಲೂ ತಿನ್ನೋದು ಒಳ್ಳೇದಲ್ಲ. ಯಾವಾಗ್ಲಾದ್ರೂ ಒಮ್ಮೆ ತಿಂಗಳಿಗೆ 1 ಬಾರಿ ನಾವು ಅದನ್ನ ಮಾಡ್ಕೊಂಡು ತಿನ್ಬಹುದು. ಸೊ ಟೇಸ್ಟ್ ಬಗ್ಗೆ ಜೊತೆಗೆ ಸ್ವಲ್ಪ ಹೆಲ್ತ್ ಬಗ್ಗೆನೂ ನಾವು ಕೇರ್ ತಗೋಬೇಕು. ನಿಜವಾಗ್ಲೂ ಹೌದು. ಇಂಥ ಫುಡ್ ಅನ್ನೆಲ್ಲ ತಿನ್ನುವಾಗ ಜಂಕ್ ಫುಡ್ ಅಂತ ಹೇಳ್ತೇವಲ್ಲ ನಾವು, ಅದರಲ್ಲಿ ಆ ಕ್ಯಾಟಗರಿಯಲ್ಲಿ ಇದು ಸಹ ಬರ್ತದೆ. ಇದನ್ನ ಸುಮಾರು 10 ನಿಮಿಷಗಳ ಕಾಲ ನಾವು ಈ ತರ ನೆಟ್ ಮಾಡ್ಕೊಳ್ಬೇಕು ಕೀರ್ತಿ. ಆಗ ನಮ್ದು ಪಿಜ್ಜಾದ ಬೇಸ್ ಉಂಟಲ್ಲ ತುಂಬಾ ಸಾಫ್ಟ್ ಬರ್ತದೆ, ಫ್ಲಫಿ ಆಗಿ ಬರ್ತದೆ. ಆಕ್ಚುಲಿ ರೆಡಿಮೇಡ್ ಬೇಸ್ ಸಹ ಸಿಗ್ತದೆ ನೋಡಿ, ನಾವೆಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಲ್ಲ. ಹೌದು, ಮನೆಯಲ್ಲೇ ಸಾಧ್ಯ ಅಂತ ಇದ್ರೆ ಯಾಕೆ ಹೊರಗಡೆ ಆಪ್ಟ್ ಮಾಡ್ಕೊಳ್ಳೋದು. ಇದರ ಸಾಫ್ಟ್ನೆಸ್ ಅಷ್ಟೇ, ನೆಟ್ಟಿಂಗ್ ನಲ್ಲೇ ಸಾಫ್ಟ್ನೆಸ್ ಬರ್ತದೆ. ನಾವು ಎಷ್ಟು ಚೆನ್ನಾಗಿ ಇದನ್ನ ನಾದುತ್ತೇವೆ ಅಥವಾ ನೆಟ್ ಮಾಡ್ಕೊಳ್ತೇವೆ ಅದರ ಮೇಲೆ ಸಾಫ್ಟ್ನೆಸ್ ಡಿಪೆಂಡ್ ಆಗಿರ್ತದೆ ಕೀರ್ತಿ. ಪ್ರತಿಯೊಂದು ಸ್ಟೆಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಲಾಸ್ಟ್ಗೆ ಒಳ್ಳೆ ಔಟ್ಪುಟ್ ಸಿಗ್ಬೇಕು ಅಂತ ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ವರ್ಕ್ ಮಾಡ್ಬೇಕಾಗ್ತದೆ. ನೋಡಿ ಈಗ ಸಾಫ್ಟ್ ಆಯ್ತು. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಇದನ್ನ ಒಂದು ಅಟ್ಲೀಸ್ಟ್ ಫಾರ್ ಹಾಫ್ ಎನ್ ಅವರ್ ಇದನ್ನ ನಾನು ಚಂಡಿ ಬಟ್ಟೆಯನ್ನ ಮುಚ್ಚಿಡ್ತೇನೆ. ಓಕೆ, ನೋಡಿ ವೆಟ್ ಕ್ಲಾತ್ ಇಂದ ಇದನ್ನ ಹೀಗೆ ನಾನು ಮುಚ್ಚಿಡ್ತೇನೆ. ಒಂದು ಹಾಫ್ ಎನ್ ಅವರ್ ಅಟ್ಲೀಸ್ಟ್ ಬೇಕು ಇದಕ್ಕೆ, ಆಗ ಇದು ಬ್ಯಾಟರ್ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಓಕೆನಾ? ಸರಿ ಕೀರ್ತಿ, ನಾನು ಆಲ್ರೆಡಿ ನೆಡ್ ಮಾಡಿಟ್ಟಂತಹ ಡೋ ಇದೆ ನೋಡಿ, ಯಾವ ತರ ತುಂಬಾ ಫ್ಲಫಿ ಆಗಿ ಬಂದಿದಲ್ಲ. ಈಗ ಇದನ್ನ ನಾನು ಸ್ಮಾಲ್ ಪೋರ್ಷನ್ ಆಫ್ ಡೋ ಅನ್ನ ತಗೊಳ್ತಾ ಇದ್ದೇನೆ. ಅಂದ್ರೆ ಲಿಂಬೆ ಗಾತ್ರದಷ್ಟು ಬೇಡ, ಅಂದ್ರೆ ನಾನಿಲ್ಲಿ ಮಿನಿ ಪಿಜ್ಜಾ ಬೈಟ್ ಹೇಳಿದ್ದೇನಲ್ಲ, ಸೊ ನೋಡಿ ಇಷ್ಟಿಷ್ಟೇ ಸಣ್ಣ ಗಾತ್ರದ ಬಾಲ್ ಗಳನ್ನ ತಗೊಳ್ತಾ ಇದ್ದೇನೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಡ್ರೈ ಹಿಟ್ಟಿನಲ್ಲಿ ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಪಿಜ್ಜಾದ ಬೇಸ್ ರೆಡಿ ಮಾಡ್ಕೊಳ್ಬೇಕಾಯ್ತಾ. ಓಕೆ, ಯಾವ ತರ ತುಂಬಾ ಫ್ಲಫಿ ಆಗಿ ಬಂದಿದೆ ನೋಡಿ. ಎಸ್, ನೀಟಾಗಿ ನೋಡಿ ಯಾವ ತರ ಬಂದಿದೆ ಕೀರ್ತಿ. ಹೌದು, ತಿಂಗಳಿಗೆ ಒಂದ್ಸತಿ ಅದು ಮನೇಲಿ ಇದನ್ನ ಮಾಡ್ಕೊಳ್ಬಹುದು. ನಾನ್ ಮಾಡ್ತೇನೆ, ನೀವು ಮಾಡ್ತೀರಿ? ಮಾಡ್ತೇನೆ ಕೀರ್ತಿ. ಇದರಲ್ಲಿ ತುಂಬಾ ವೆರೈಟಿ ಮಾಡ್ತೇನೆ ನಾನು. ಬನ್ ಪಿಜ್ಜಾ ಮಾಡ್ಕೊಳ್ಬಹುದು ನಾವು ಇದೇ ತರ ಮಾಡ್ಕೊಂಡು. ಆ ಸ್ಟಫಿಂಗ್ ಇದೆಯಲ್ಲ ಅದನ್ನ ನಾವು ಒಳಗೆ ಸ್ಟಫ್ ಮಾಡಿದ್ರೆ ಆಯ್ತು. ಪಿಜ್ಜಾದ ಬೇಸ್ ನ ಒಳಗೆ ಸ್ಟಫ್ ಮಾಡಿ ಬನ್ ತರ ಮಾಡ್ಕೊಂಡ್ರೆ ಆಯ್ತು ಕೀರ್ತಿ. ನೋಡಿ ಈ ತರ ನಾನು ರೆಡಿ ಮಾಡಿ ಇಟ್ಕೊಂಡೆ. ಈಗ ನೆಕ್ಸ್ಟ್ ನೋಡಿ ಒಂಚೂರು ಡ್ರೈ ಹಿಟ್ಟಿನಲ್ಲಿ ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಬೇಸ್ ಅನ್ನ ರೆಡಿ ಮಾಡ್ಕೊಳ್ತೇನೆ ಆಯ್ತಾ. ಸೊ ಅಡುಗೆ ಮಾಡ್ಲಿಕ್ಕೆ ಐಟಮ್ಸ್ಗಳು ಎಷ್ಟು ಇಂಪಾರ್ಟೆಂಟು, ತಾಳ್ಮೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಸ್, ಬಹುಶಃ ನಿಮ್ದು ದಿನದ ಚಟುವಟಿಕೆಗಳಲ್ಲಿ ಇದು ಕೂಡ ಇರ್ತದೆ ಅನ್ಸುತ್ತೆ, ಯಾವ್ದಾದ್ರು ಹೊಸತನ್ನ ಟ್ರೈ ಮಾಡ್ತಾ ಏನು ಟ್ರೈ ಮಾಡೋದು. ನೈಟ್ ಅಲ್ಲಿ ಮಲಗುವಾಗ ನನ್ನ ಮಗ ಕೇಳಿದ ಹಾಗೆ ಅಮ್ಮ ನಾಳೆ ಏನ್ ಮಾಡ್ತೀರಿ ಅಂತಾನೆ. ಹಾಗೆ ನನ್ಗೂ ಒಂಥರ ಆಲೋಚನೆ ಲಿಸ್ಟ್ ಅಲ್ಲಿ ಇರ್ತದೆ, ನಾಳೆ ಏನ್ ಮಾಡ್ಲಿ, ಟ್ರೈ ಮಾಡ್ಲಿ, ಏನಾಗಿ ಟ್ರೈ ಮಾಡ್ಲಿ, ಯಾವ ತರ ಬರ್ಬೋದು ಅದು ನಾಳೆ ಟೇಸ್ಟ್, ಮನೆಯವರಿಗೆ ಯಾವ ತರ ಇಷ್ಟ ಆಗ್ತದಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ, ಟೆನ್ಷನ್. ಸೊ ನೀವು ಸಮಯ ವ್ಯರ್ಥ ಮಾಡೋದಿಲ್ಲ ಅಂತ 100% ಗೊತ್ತಾಗ್ತದೆ.
ಒಂದು ಸಣ್ಣ ಸಮಯ ಗ್ಯಾಪ್ ಸಿಕ್ಕಿದ್ರು ಕೂಡ ನೀವು ಕುಕಿಂಗ್. ಕುಕಿಂಗ್ ನೋಡಿ ಈ ತರ ರೆಡಿ ಮಾಡಿದೆ ಅಲ್ಲ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಇದರ ಸಹಾಯದಿಂದ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾವು ಕಾಯಿಸುವ ಟೈಮಿಗೆ ಉಬ್ಬಿ ಬರಬಾರ್ದು ಅನ್ನೋ ಕಾರಣದಿಂದ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ಕೊಂಡೆ. ಈಗ ನಮ್ಮ ಬೇಸ್ ರೆಡಿ ಆಯ್ತು ನೋಡಿ. ಎಷ್ಟು ಈಸಿಯಾಗಿ ರೆಡಿ ಮಾಡಿದೆ ನಾನು. ಹೌದು ಖಂಡಿತ ತುಂಬಾ ಈಸಿಯಾಗಿ ರೆಡಿ ಮಾಡಿದೆ. ನೀವು ನನ್ಗೆ ಮಾಡಿಕೊಡಿ. ಖಂಡಿತ ಮಾಡಿಕೊಡ್ತೇವೆ. ಈಗ ಇದನ್ನ ನಾನು ಬಿಸಿಯಾದ ತವದಲ್ಲಿ ಸ್ವಲ್ಪ ಕಾಯಿಸ್ಕೊಂಡು ಮತ್ತೆ ಟಾಪಿಂಗ್ಸ್ ಹಾಕುವ, ಆಯ್ತಾ? ಓಕೆನಾ? ಓಕೆ, ಬನ್ನಿ ಬಿಸಿಯಾಗಿ ಪ್ಯಾನ್ ಅನ್ನ ಬಿಸಿ ಆಗ್ಲಿಕ್ಕೆ ಇಡುವ. ಓಕೆ, ಜಂಕ್ ಫುಡ್ ಅಂತ ಆಲ್ರೆಡಿ ಆಗ ಹೇಳಿದ್ರಿ. ತುಂಬ ಅತಿಯಾಗಿ ಅವಲಂಬಿತವಾಗಿದ್ದೇವೆ ನಾವು ಜಂಕ್ ಫುಡ್ ಮೇಲೆ. ಅಂದರೆ ಟೇಸ್ಟ್ಗೋಸ್ಕರ ಟೇಸ್ಟಿ ಫುಡ್ ಅಂತ ಹೇಳಿದರೆ ಅದರ ಕಡೆ ಮುಖ ಮಾಡುವಂತಹ ಜನ್ರೇಷನ್ ನಮ್ಮದು. ಸೊ ಹಾಗಿರುವಾಗ ಅಂಥವರಿಗೆಲ್ಲ ಏನು ಟಿಪ್ಸ್ ಕೊಡಲಿಕ್ಕೆ ನೀವು ಏನು ಟಿಪ್ಸ್ ಕೊಡ್ತೀವಿ? ಓಕೆ, ಬಾಯಿ ಚಪಲ ಹೇಳುದು ಮನುಷ್ಯನಾದವನಿಗೆ ಒಂದು ಸಾಮಾನ್ಯ. ಹೌದು, ಯಾವ ವಯಸ್ಸಿನವರಿಗೂ ಸಣ್ಣ ಮಗುವಿನ ಕೈಯಲ್ಲಿ ಚಾಕ್ಲೇಟ್ ನೋಡಿದ್ಕೊಳ್ಳೆ ನಮ್ಮ ಹತ್ರ ಓಡಿ ಬರ್ತದೆ. ಸೊ ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೂ ಬಾಯಿ ಚಪಲ ಹೇಳುವುದು ತುಂಬಾ ಸಾಮಾನ್ಯ. ಅಂತದ್ರಲ್ಲಿ ನಾವೇ ನಮ್ಮ ಮನಸ್ಸಿನಲ್ಲಿ ಒಂದು ಹಿಡಿತ ಇಟ್ಕೊಳ್ಬೇಕಂದ್ರೆ ತಿಂಗಳಿಗೆ ಒಮ್ಮೆ ಇಂಥ ಫುಡ್ಗಳನ್ನ ನಾನು ಟೇಸ್ಟ್ ಮಾಡಬಹುದು ಅಂತ ನಾವೇ ಎಣಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಆರೋಗ್ಯದಿಂದ ಇರ್ತೇವೆ. ಕೀರ್ತಿ, ನಮ್ಗೆ ನಾವೊಂದು ರೂಲ್ಸ್ ಹಾಕೊಂಡ್ರೆ ಖಂಡಿತ ಯಾವ ತಪ್ಪು ಆಗಲ್ಲ, ನಮ್ಮ ಆರೋಗ್ಯ ಕೂಡ ಹದಗೆಟ್ಟಲ್ಲ. ನಮ್ಮ ಮನಸ್ಸಿನಲ್ಲಿ ಇರುವ ಸ್ಥಿಮಿತಕ್ಕಿಂತ ಬೇರೆ ಯಾವ ಮದ್ದು ಇಲ್ಲ ನಮ್ಗೆ. ನನ್ನ ಅಭಿಪ್ರಾಯ ಹಾಗೆ. ಅಂದ್ರೆ ನಮ್ಗೆ ಏನು ತಿನ್ಬೇಕು ಅಂತ ಅನ್ಸಿದ ತಕ್ಷಣ ನಾವು ತಿನ್ಬಾರ್ದು. ಇರ್ಲಿ ಇವತ್ತು ಮಂಡೇ, ಟ್ಯೂಸ್ಡೇ, ಸಂಡೇ ತಿಂತೇನೆ, ಯಾವ್ದಾದ್ರು ರೀಸನ್ ಸಂಡೇ ತಿಂತೇನೆ ಅಂತ ಮೆಂಟಲಿ ನಾವು ಡಿಸೈಡ್ ಮಾಡ್ಕೊಂಡು ಬಿಡ್ಬೇಕು. ಆಗ ನಮ್ಗೆ ಯಾವ ತರ ಹೆಲ್ತ್ ಇಶ್ಯೂಸ್ ಸಹ ಬರುವುದಿಲ್ಲ. ನಾವು ಆರೋಗ್ಯದಿಂದ ಇರ್ತೇವೆ, ಫಿಟ್ ಆಗಿಯೂ ಇರ್ತೇವೆ. ಜೀವದ ಬೆಲೆ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ಜೀವಿಗಳಿಗೆ ಖಂಡಿತ ಗೊತ್ತಿರ್ತದೆ. ಸೊ ಆ ರೋಗಿಗಳಿಗೆ ಆ ಜೀವದ ಬೆಲೆ ಏನು ಅಂತ ಗೊತ್ತಿರ್ತದೆ. ನಾವು ಒಂದು ಯಾವುದೋ ಒಂದು ಆಸೆಗೋಸ್ಕರ ಎಲ್ಲನ ಅವಾಯ್ಡ್ ಮಾಡ್ತೇವೆ. ಹೆಲ್ತ್ ಅನ್ನ ವಿಷಯವನ್ನ ಸೈಡಿಗಿಟ್ಟು ಟೇಸ್ಟ್ ಅಂತ ನಾವು ಯಾವ್ದ್ರ ಹಿಂದೆ ಹೋಗ್ತೇವೆ. ಜಂಕ್ ಫುಡ್ ತಿನ್ಬಾರ್ದು ಅಂತ ಅಲ್ಲ, ಅದಕ್ಕೊಂದು ಲಿಮಿಟ್ ಇರಬೇಕು. ಅದು ನಮ್ಮ ಕೈಯಲ್ಲಿದೆ ಅಂತ ಹೇಳಿ ಖಂಡಿತವಾಗಿಯೂ ಪ್ರತಿಯೊಬ್ರು ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾನು ನೀವು ಮಾತ್ರ ಅಲ್ಲ, ಪ್ರತಿಯೊಬ್ರು ಇದನ್ನ ಅಳವಡಿಸಿಕೊಂಡ್ರೆ ಈ ಆಸ್ಪತ್ರೆಗೆ ಅಲೆದಾಡುವ ಟೆನ್ಷನ್ ಇದೆ ಅಲ್ಲ, ತುಂಬಾ ಕಡಿಮೆ ಆಗ್ತದೆ. ಕೀರ್ತಿ ನೋಡಿ, ಈಗ ಪ್ಯಾನ್ ಬಿಸಿ ಆಗಿದೆ. ನಾನು ಇದಕ್ಕೆ ಎಣ್ಣೆ ಏನು ಹಾಕುದಿಲ್ಲ, ಡೈರೆಕ್ಟ್ ಆಗಿ ಅದನ್ನ ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ. ಓಕೆ, ಮತ್ತೇನಪ್ಪಾ ಅಂದ್ರೆ ಕೀರ್ತಿ, ಬೇಸ್ ರೆಡಿ ಮಾಡ್ಕೊಳ್ಳೋದೇನು ನಾವು ಬ್ರೆಡ್ ಅನ್ನ ಯೂಸ್ ಮಾಡ್ಕೊಂಡು ಸಹ ಪಿಜ್ಜಾವನ್ನ ಮಾಡಬಹುದು ಸುಲಭವಾಗಿ. ಅಂದ್ರೆ ಬ್ರೆಡ್ ಅನ್ನ ಬೇಸ್ ತರ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಚೀಸ್ ಅನ್ನೆಲ್ಲ ಆಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ಇದ್ರಲ್ಲೂ ಶಾರ್ಟ್ ರೂಟ್ಸ್ ಇದೆ ಅಂತ ಆಯ್ತು, ಸುಲಭವಾಗಿ ಮಾಡ್ಕೊಳ್ಬಹುದು. ಸ್ವಲ್ಪ ತಿರುವಿ ಹಾಕ್ತೇನೆ. ಓಕೆ, ಪಿಜ್ಜಾ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಟ್ಮಾಸ್ಫಿಯರ್ ಹೇಗಿರ್ತದೆ? ಖುಷಿ ಖುಷಿಯಿಂದ ಕಾಯ್ತಾ ಇರ್ತಾರ? ಅದು ತವಾದಿಂದ ಅಥವಾ ಅವನ್ ಇಂದ ತೆಗೆದಕ್ಕಿಂತ ಮುಂಚೆನೆ ಸೈಡ್ ಅಲ್ಲೇ ಕಾಯ್ತಿರ್ತಾರೆ, ಅಮ್ಮ ನನ್ಗೆ ಫಸ್ಟ್ ಅಂತ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಈ ಪಿಜ್ಜಾ. ಒಂದು ಬದಿ ಸರಿಯಾಗಿ ಕಾಯಬೇಕು. ಓಕೆ, ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ತಾ ಇದ್ದೇನೆ, ಅಂದ್ರೆ ಸ್ವಲ್ಪ ತಿಕ್ ಉಂಟಲ್ಲ ಅದು ಕರೆಕ್ಟ್ ಆಗಿ ಬೇಯಲಿ ಅಂತ. ಈಗ ಆಲ್ಮೋಸ್ಟ್ ಒಂದು ಸೈಡ್ ಫುಲ್ ಆಗಿ ಕಾದಿದೆ. ನನಗೆ ನೀವು ಪಿಜ್ಜಾ ಸಾಸ್ ಕೊಡ್ತೀರಾ ಕೀರ್ತಿ? ಸ್ಪ್ರೆಡ್ ಮಾಡ್ಕೊಳ್ವ ಪಿಜ್ಜಾ ಬೇಸ್ ನ ಮೇಲೆ. ಲೋ ಫ್ಲೇಮ್ ಅಲ್ಲೇ ಇದೆ ಫ್ಲೇಮ್. ಓಕೆ, ನೀವು ಎಲ್ಲಿಂದ ನೋಡಿ ಕಲ್ತ್ರಿ ಇದನ್ನ? ನಾನು
ಅದು ನಂದೊಂದು ಒಳ್ಳೆತನವ ಏನಂತ ನನಗೆ ಗೊತ್ತಿಲ್ಲ ಕೀರ್ತಿ. ಹಾ ಹಾ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಫುಡ್ ಅನ್ನ ಟೇಸ್ಟ್ ಮಾಡುವಾಗ ನಾನು ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಿದ್ದಾರೆ ಅಂತ ಕ್ವಿಕ್ ಆಗಿ ಕ್ಯಾಚ್ ಮಾಡ್ಕೊಂಡ್ ಬಿಡ್ತೇನೆ. ವಾವ್, ಸೊ ಅದೊಂದು ನಂದು ಪ್ಲಸ್ ಪಾಯಿಂಟ್. ನನ್ಗೇನೋ ಗೊತ್ತಿಲ್ಲ ಅದು. ಪಾಸಿಟಿವ್ ಥಿಂಕ್ ನಾನು ನೋಡಿದ ಕೂಡ್ಲೆ ಸೊ ಅದೇ ನನ್ಗೊಂಥರ ಏನೋ ಕ್ರೇಜ್. ತಿಂದು ಬಂದ ತಕ್ಷಣ ಹೊರಗಿನಿಂದ ನಾನು ಯಾಕೆ ಟ್ರೈ ಮಾಡಬಾರ್ದು, ಈ ತರ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ನಾನೇ ನಂದೇ ಒಂದು ರೆಸಿಪಿ ಮಾಡ್ತೇನೆ, ಆ ತರ ಓಕೆ ಮಾಡ್ಕೊಳ್ತೇನೆ. ಎಲ್ರು ತಿಂದ ನಂತರ ಟೇಸ್ಟ್ ಹೇಗಿತ್ತಲ್ಲ ಹಾಗಿತ್ತ ಅಂತ ಯೋಚನೆ ಮಾಡಿದ್ರೆ ನೀವು ಅದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತೀರಿ. ನನ್ಗೆ ಇದ್ರ ಮೇಲೆ ಸ್ವಲ್ಪ ಚೀಸ್ ಕೊಡಿ ಕೀರ್ತಿ. ಓಕೆ, ಫ್ಲೇಮ್ ಕಂಪ್ಲೀಟ್ ಆಗಿ ಲೋ ಅಲ್ಲೇ ಇದೆ. ಓಕೆ, ಇದು ಗ್ರೇಟೆಡ್ ಚೀಸ್ ಸಿಗ್ತದೆ ಶಾಪ್ಸ್ಗಳಲ್ಲಿ. ಓಕೆ, ಇಲ್ಲ ಅಂತಾದ್ರೆ ನಾವು ತಂದು ಮನೆಯಲ್ಲಿ ಗ್ರೇಟ್ ಮಾಡಿದ್ರೆ ಆಯ್ತು. ಮೊಜರೆಲ್ಲಾ ಚೀಸ್ ಓಕೆ, ಅಥವಾ ಪಿಜ್ಜಾ ಚೀಸ್ ಅಂತಾನು ಕರೀತಾರೆ ಇದನ್ನ. ಪನ್ನೀರ್ ಕ್ಯೂಬ್ಸ್ ಕೊಡಿ ಕೀರ್ತಿ. ಓಕೆ, ಟೊಮ್ಯಾಟೊ ಎಲ್ಲ ಒಂದೊಂದಾಗಿ ಕೊಡ್ತೇವೆ. ಓಕೆ, ಕಲರ್ ಫುಲ್ ಆಗಿರ್ಬೇಕಲ್ಲ, ಸೊ ಹೌದು. ಆದಷ್ಟು ಡಿಫ್ರೆಂಟ್ ಕಲರ್ ಅನ್ನ ಯೂಸ್ ಮಾಡ್ಕೊಳ್ಳುವ, ಆಯ್ತಾ? ಎಸ್. ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆಲಿವ್ಸ್ ಕೊಡಿ. ಆಲಿವ್ಸ್ ಅಷ್ಟೇ ಟಿನ್ ಅಲ್ಲಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ, ಈಸಿಲಿ ಅವೈಲೇಬಲ್ ಇದೆ ಇದು. ಓಕೆ, ನೋಡಿ ಇದನ್ನ ಈ ತರ ಹಲವಾರು ಕಲರ್ ಗಳನ್ನ ಯೂಸ್ ಮಾಡಿದ್ರೆ ಯಾವ ತರ ಪಿಜ್ಜಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲಿನಿಂದ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಕೊಡಿ. ಇದು ಆನಿಯನ್. ಓಕೆ, ಆನಿಯನ್ ಅಷ್ಟೇ ಒಂದೊಂದು ಸ್ಲೈಸ್ ಗಳನ್ನ ಹಾಕ್ತಾ ಇದ್ದೇನೆ, ಡೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನು. ಓಕೆ, ಟಾಪಿಂಗ್ಸ್ ಎಲ್ಲ ಆದ ನಂತರ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಓಕೆ, ಚೀಸ್ ಆ ಬಿಸಿಗೆ ಮೆಲ್ಟ್ ಆಗ್ತದೆ ಕೀರ್ತಿ. ಹಾ, ಸೊ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳುವ. ಓಕೆ, ಮೇಲಿನಿಂದ ಪುನಃ ಸ್ವಲ್ಪ ಚೀಸ್ ಅನ್ನ ಸ್ಪ್ರಿಂಕಲ್ ಮಾಡ್ತೇನೆ. ಓಕೆ, ಎಸ್. ಎಲ್ಲರೂ ಅನ್ಕೊಳ್ತಾ ಇದ್ದಾರೆ ಪಿಜ್ಜಾ ಮನೇಲಿ ಮಾಡುವಂಥದ್ದು ಅಲ್ಲ ಐಟಮ್ ಅಂತ. ಸೊ ನಿಮ್ಮ ಎಲ್ಲ ನಂಬಿಕೆಯನ್ನು ಇವತ್ತು ಸುಳ್ಳು ಮಾಡಿದ್ದಾರೆ ಅಶ್ವಿನಿ ಮೇಡಮ್. ಸೊ ಮನೆಯಲ್ಲೇ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಫ್ಲೇಮ್ ಅನ್ನು ಆಫ್ ಮಾಡಿ ಲಾಸ್ಟಿಗೆ ನಾನು ಮುಚ್ಚಳವನ್ನ ಮುಚ್ಚಿ Okay. ಒಂದು 2-3 ನಿಮಿಷಗಳಷ್ಟು ಕಾಲ ಬೇಯಿಸ್ಕೊಡುವ. ಅಂದ್ರೆ Okay. ಚೀಸ್ ಎಲ್ಲ ಕರೆಕ್ಟ್ ಆಗಿ ಮೆಲ್ಟ್ ಆಗಿ ಹಾ, ಹಾ. ತಿನ್ನುವಾಗ ನಿಮ್ಗೆ ಆ ಚೀಸಿ ಫೀಲ್ ಬರ್ಬೇಕಲ್ಲ Wow, ಕೀರ್ತಿ. yes. ಸೊ ಅದೀಗ ಬರ್ತದೆ. ಒಂದು 2 ನಿಮಿಷ ಆಯ್ತಾ? ಹಾ, ಹಾ. ಸೊ 2 ನಿಮಿಷ ಬೇಕು ಅಂತ ಹೇಳಿದಿರಿ. ಅದಕ್ಕಿಂತ ಮುಂಚೆ ನಾವೊಂದು ಪುಟ್ಟ ವಿರಾಮನ ತಗೊಂಬರೋಣ. ವೀಕ್ಷಕರೇ ನೋಡಿದ್ರಲ್ಲ, ನೀವು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಪಿಜ್ಜಾ ರೆಡಿ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಪಿಜ್ಜಾ ಏನೋ ರೆಡಿ ಆಗಿದೆ ಅಂತ ಅನಿಸ್ತದೆ. ಬನ್ನಿ ಏನಾಗಿದೆ ಅಂತ ನೋಡೋಣ. ಎಸ್, ಆಫ್ಟರ್ 2 ಮಿನಿಟ್ಸ್ ಈಗ ರೆಡಿ ಆಗಿದೆ ಕೀರ್ತಿ. Okay. ಚೀಸ್ ಎಲ್ಲ ಮೆಲ್ಟ್ ಆಗಿದೆ ನೋಡಿ, ವಾವ್, ಯಾವ ತರ ಚೀಸ್ ಮೆಲ್ಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನಿಧಾನವಾಗಿ ನಾನು ಇದನ್ನ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಕೀರ್ತಿ. ಓಕೆ, ಎಸ್.
ಕೀರ್ತಿ. ನೋಡಿ, ಇದು ಪಿಜ್ಜಾ ಹಟ್ ತರ ಇದೆಯೋ ಡೊಮಿನೋಸ್ ನ ಪಿಜ್ಜಾ ತರ ಇದೆಯೋ ನನ್ಗೆ ಗೊತ್ತಿಲ್ಲ. ನೀವೇ ಈಗ ಟೇಸ್ಟ್ ಮಾಡಿ ಹೇಳ್ಬೇಕು ನಾನು ಇವತ್ತು ಮಾಡಿದ ಮಿನಿ ಪಿಜ್ಜಾ ಬೈಟ್ಸ್ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಸ್, ಪಿಜ್ಜಾ ಏನೋ ರೆಡಿ ಆಗಿದೆ. ಸೊ ನೀವೆಲ್ಲ ಕೂತ್ಕೊಂಡು ಕಾಯ್ತಾ ಇದ್ದೀರಿ ಟೇಸ್ಟ್ ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಜೊತೆಗೆ. ಸೊ ನಿಮ್ಮೆಲ್ಲರ ರೆಪ್ರೆಸೆಂಟ್ ಆಗಿ ನಾನು ಇವತ್ತು ಟೇಸ್ಟ್ ಮಾಡ್ತೇನೆ, ನೋಡ ಹೇಗಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನೀವಾಗ ನನಗೆ 2 ಆಪ್ಷನ್ ಕೊಟ್ರಿ ಹೇಗಿದೆ ಅಂತ ಹೇಳಲಿಕ್ಕೆ. ಬಟ್ ನಾನು ಹೇಳ್ತೇನೆ, ಇದು ಅಶ್ವಿನಿ ಮೇಡಮ್ ಸ್ಪೆಷಲ್ ಪಿಜ್ಜಾ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಸ್ ಇಟ್ ಈಸ್ ನೀವು ಹೊರಗಡೆ ಹೋಗಿ ಹೇಗೆ ತಿಂತೀರೋ ಹಾಗೇ ಚೆನ್ನಾಗಿ ಬಂದಿದೆ. ಏನು ಹೇಳುವಂಥದ್ದು, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಡಬಲ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಆ್ಯಂಡ್ ನಿಮ್ಮ ಸ್ಪೆಷಾಲಿಟಿ ಏನು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ಆಸಮ್ ಟೇಸ್ಟ್, ತುಂಬ ಚೆನ್ನಾಗಿ ಬಂದಿದೆ ಪಿಜ್ಜಾ, ಜಸ್ಟ್ ಆಸಮ್. ಸೊ ಈ ಪಿಜ್ಜಾನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ಮ್ಯಾಮ್ ಹೇಗಿದ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ನೀವಂತೂ ಕಾಯ್ತಾ ಇರ್ತೀರಿ ಇವತ್ತೇ ಇದನ್ನು ಟೇಸ್ಟ್ ಮಾಡಿ ನೋಡಬೇಕು ಅಂತ. ಸೊ ಮತ್ಯಾಕೆ ತಡ, ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಮಿನಿ ಪಿಜ್ಜಾ ಬೈಟ್ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಮೈದಾ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಡ್ರೈ ಈಸ್ಟ್, ಪನ್ನೀರ್, ಈರುಳ್ಳಿ, ಪಿಜ್ಜಾ ಚೀಸ್, ಕ್ಯಾಪ್ಸಿಕಮ್, ಪಿಜ್ಜಾ ಸಾಸ್, ಟೊಮ್ಯಾಟೊ, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮತ್ತು ಬ್ಲಾಕ್ ಆಲಿವ್ಸ್. ಮಿನಿ ಪಿಜ್ಜಾ ಬೈಟ್ ಮಾಡುವ ವಿಧಾನ: 1 ಚಮಚ ಸಕ್ಕರೆಗೆ 1 ಚಮಚ ಡ್ರೈ ಈಸ್ಟ್ ಹಾಕಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ 20 ನಿಮಿಷ ಬದಿಗಿಡಿ. 1 ಕಪ್ ಮೈದಾಗೆ ಮೊದಲೇ ತಯಾರಿಸಿಟ್ಟ ಡ್ರೈ ಈಸ್ಟ್ ಮಿಶ್ರಣವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒದ್ದೆ ಬಟ್ಟೆಯಿಂದ ಮಿಶ್ರಣವನ್ನು ಮುಚ್ಚಿಡಿ. ನಂತರ ಮಿಶ್ರಣದಿಂದ ಪಿಜ್ಜಾದ ಬೇಸ್ ಅನ್ನು ರೆಡಿ ಮಾಡಿಟ್ಟುಕೊಳ್ಳಿ. ಒಂದು ಪ್ಯಾನ್ ಬಿಸಿಯಾದ ಬಳಿಕ ಪಿಜ್ಜಾ ಬೇಸ್ ಅನ್ನು ಇಡಬೇಕು. ಚೆನ್ನಾಗಿ ಕಾದ ಬಳಿಕ ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸ್ ಹಾಕಿ ಇದರ ಮೇಲೆ ಚೀಸ್ ಹಾಕಬೇಕು. ನಂತರ ಇದರ ಮೇಲೆ ಪನ್ನೀರ್ ಹಾಕಿ ಅದರ ಮೇಲೆ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಬ್ಲಾಕ್ ಆಲಿವ್ಸ್, ಚಿಲ್ಲಿ ಫ್ಲೇಕ್ಸ್, ಈರುಳ್ಳಿ, ಬಳಿಕ ಆರಿಗ್ಯಾನೋ ಹಾಕಿ ಕೊನೆಯಲ್ಲಿ ಮತ್ತೆ ಚೀಸ್ ಹಾಕಿ ಫ್ಲೇಮ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷಗಳ ಕಾಲ ಬೇಯಲು ಬಿಟ್ಟರೆ ಮಿನಿ ಪಿಜ್ಜಾ ಬೈಟ್ ಸವಿಯಲು ಸಿದ್ಧ. ಎಸ್, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಿರುವಂತಹ ಪ್ರಾಡಕ್ಟ್ ಸ್ಟೋನ್ ಸೀರೀಸ್ ನಾನ್ ಸ್ಟಿಕ್ ಕುಕ್ವೇರ್. ಫಿಶ್, ಚಿಕನ್ ಯಾವುದನ್ನು ವಿತ್ ಲೆಸ್ ಆಯಿಲ್ ಇದರಲ್ಲಿ ನಾವು ಫ್ರೈ ಮಾಡ್ಬೋದು. ಆ್ಯಂಡ್ ಮೆಟಾಲಿಕ್ ಸ್ಪೂನನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಲಿಕ್ಕೆ ಅಷ್ಟು ಯುನೀಕ್ ಆಗಿದೆ. ಸೊ ಇದರ ಪರ್ಪಸ್, ಇದರ ಯೂಸ್ ಮಾಡುವ ಪರ್ಪಸ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದನ್ನು ನೀವು ಖಂಡಿತ ತಗೊಳ್ಳೇಬೇಕು. ಈ ಪ್ರಾಡಕ್ಟನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದರೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ಮೇಡಮ್ ನಮ್ಮ ಮನೆ ಮನವನ್ನು ಎರಡನ್ನೂ ಗೆದ್ದು ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅದ್ಭುತವಾಗಿ ಕುಕ್ ಮಾಡಿ ನಮ್ಮ ಏನು ಹೇಳುವಂಥದ್ದೊಂದು ಎಕ್ಸ್ಪೆಕ್ಟೇಷನನ್ನು ಬ್ರೇಕ್ ಮಾಡಿದ್ದಾರೆ. ಸೊ ಹಾಗಿರುವಾಗ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತಂತೂ ನೀವು ನಿಮ್ಮ ಇನ್ನೊಂದು ರೂಪನ ತೋರಿಸ್ಬಿಟ್ರಿ. ಸೊ ಪಿಜ್ಜಾನ ನಾವು ಮನೇಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ನಂಬಿಕೆಯನ್ನು ನೀವು ಸುಳ್ಳು ಮಾಡಿದ್ರಿ ಅಂತ ನಾನು ಆಗಲೂ ಹೇಳಿದ್ದೇನೆ, ಈಗಲೂ ಅದೇ ಮಾತು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಅಷ್ಟು ಒಳ್ಳೆಯ ಡಿಶನ್ನು ಹೇಗೆ ಮಾಡೋದು ಅಂತ ನಮಗೆ ಹೇಳ್ಕೊಟ್ಟದಕ್ಕೆ ಥ್ಯಾಂಕ್ ಯು ಮ್ಯಾಮ್. ನನಗೆ ಅವಕಾಶವನ್ನು ಮಾಡಿಕೊಟ್ಟ ಸ್ಪಂದನ ವಾಹಿನಿ ಹಾಗೂ ಪ್ರೀತಿಯಿಂದ ನನ್ನೊಂದಿಗೆ ಇಷ್ಟು ಹೊತ್ತು ನಿಂತು ಮಾತಾಡಿ ನಾನು ಮಾಡಿದ ಏನೇ ಡಿಶ್ ಇರಲಿ ಟೇಸ್ಟ್ ಮಾಡಿ ನನ್ನನ್ನು ಹುರಿದುಂಬಿಸ್ತಾ ಇದ್ದೀರಲ್ಲ, ನಿಮಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿಜ್ಜಾ ಮಿನಿ ಬೈಟ್ಸ್ ಮಾಡಿ ಅಶ್ವಿನಿ ಮೇಡಮ್ ನಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸುದ್ದಿ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬುಜ್ ಸ್ಪಂದನ ರುಚಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.